ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಕಚೇರಿ ತೊಕ್ಕೋಡು ಹೃದಯ ಭಾಗದ ಗ್ರ್ಯಾಂಡ್ ಸಿಟಿ ಕಟ್ಟಣದ ಒಂಜನೆ ಮಳಿಗೆಡು ಈತನಿಂಗನೆ ಕಾರ್ಯಾಚರಿಸೊಂದಿತ್ತದು ಇತ್ತೆ ಅವ್ವೆ ಕಟ್ಟಣದ ಮೂಜನೆ ಮಳಿಗೆಗೂ ಕಚೇರಿ ಸ್ಥಳಾಂತರ ಆತನು. ಮೂಜನೆ ಮಳಿಗೆಗೂ ಸ್ಥಳಾಂತರ ಆಯಿನ ಹೊಸ ಸುಸಜ್ಜಿತ ಕಚೇರಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಿರಿಯ ಕಾಂಗ್ರೆಸ್ಸಿಗರು ಇಬ್ರಾಹಿಂ ಕೋಡಿಜಾಲ್ ರಿಬ್ಬನ್ ಕತ್ತೇರಿದ ಉದಿಪನ ಮಲ್ತೇರು. ಮೂಜಿ ಧರ್ಮದ ಗುರುಕ್ಲು ಕೊಲ್ಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಲು ವೇದಮೂರ್ತಿ ಭಾಸ್ಕರ್ ಐತಾಳ್ ತೊಕ್ಕೋಡು ಚೆಂಬುಗುಡ್ಡೆ ಜುಮ್ಮಾ ಮಸೀದಿದ ಧರ್ಮಗುರುಕ್ಲು ಬಹುಮಾನ್ಯ ಹಫೀಜ್ ಅಬ್ದುಲ್ ರಹಮಾನ್ ಸಕಾಫಿ ಬೊಕ್ಕ ಚೆಂಬುಗುಡ್ಡೆ ಚರ್ಚ್ದ ಧರ್ಮಗುರುಕ್ಲು ವಂದನೀಯ ಎಡ್ವರ್ಡ್ ಎಸ್ ಕರ್ಕಡ ತುಳರ್ ಬೆಳಗಾದು ಉದಿಪನ ಮಲ್ತದು ಆಶೀರ್ವಚನದ ಪಾತರ ಪಂಡೇರು. ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಅದೇ ರೀತಿ ಎಲ್ಲ ಪದಾಧಿಕಾರಿಗಳು, ಇಲ್ಲಿ ಸೇರಿ ಬಂದಂಥ ಎಲ್ಲ ಕಾರ್ಯಕರ್ತರನ್ನು, ಹಿರಿಯ ಪದಾಧಿಕಾರಿಗಳನ್ನು ನಿನ್ನ ಪ್ರೀತಿಯ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತೀವಿ. ಎಲ್ಲ ಸಮಯಗಳಲ್ಲಿ ಒಬ್ಬೊಬ್ಬರನ್ನು ಕೂಡ ನಿನ್ನ ಸಾಧನವಾಗಿ ನೀನು ಅವರಿಗೆ ಕೊಡಲ್ಪಟ್ಟಂಥ ಜವಾಬ್ದಾರಿ ನಿರ್ವಹಿಸಲು ನೀನು ಕೊಟ್ಟಂಥ ಎಲ್ಲ ಮಾರ್ಗದರ್ಶನಕ್ಕಾಗಿ ನಾವು ನಿನಗೆ ಉಪಕಾರ ಸಲ್ಲಿಸ್ತೇವೆ. ಈ ದಿನದಲ್ಲಿ ಉದ್ಘಾಟನೆಗೊಂಡ ಈ ಆಫೀಸ್ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಅದು ಉತ್ತಮವಾದ ರೀತಿಯಲ್ಲಿ ಇಡೀ ಕ್ಷೇತ್ರದ ಎಲ್ಲರಿಗೂ ಕೂಡ ಉಪಯುಕ್ತವಾಗಿ ನಿನ್ನ ಪ್ರೀತಿಯನ್ನು, ನಿನ್ನ ಎಲ್ಲ ರೀತಿಯ ಆಶೀರ್ವಾದ ಹೊಂದಿಕೊಂಡು ಪ್ರೀತಿ ಅನ್ಯೋನ್ಯತೆಯಿಂದ ಸಾಮರಸ್ಯದಿಂದ ಎಲ್ಲರೂ ಕೂಡ ಜೀವನ ಮಾಡಲು ಬೇಕಾದಂಥ ಉತ್ತಮವಾದ ಕೇಂದ್ರವಾಗಿ ಪರಿಣಮಿಸುವಾಗಿ ನೀನು ಸಹಾಯ ಮಾಡು. ಅನುಗ್ರಹ ಮನುಷ್ಯ ಪ್ರಯತ್ನಕಾರಿ ಸಿದ್ಧಿ ಅಂತ ದೇವರ ಅನುಗ್ರಹ ಇಲ್ಲದೆ ಯಾವುದೂ ಇಲ್ಲ. ನಾವು ತಾಯಿಯ ಗರ್ಭದಲ್ಲಿ ಜನ್ಮಾಗಿ ಭೂಮಿಗೆ ಬಂದಾಗ ಭೂಮಿಯ ತಾಯಿಯನ್ನೇ ದೇವರು ಅಂತ ನಂಬಿದ್ದು, ಪ್ರಕೃತಿಯಲ್ಲಿರುವಂಥ ಪ್ರತಿಯೊಂದು ವಸ್ತುಗಳನ್ನು ದೇವರು ಅಂತ ನಂಬಿಕೊಂಡು ಬಂದಂಥ ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದೇ ಮಾತು, ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದೇವೆ. ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು, ಎಲ್ಲರನ್ನು ಮಾನವೀಯ ರೀತಿಯಲ್ಲಿ ನೋಡುವಂಥ ಯೋಗ ಭಾಗ್ಯ ನಮಗೆ ಅನುಗ್ರಹ ಮಾಡಬೇಕು ಅಂತ ಭುವನೇಶ್ವರಿಯ ಪೂಜೆಯನ್ನು ಈ ಸ್ಥಳದಲ್ಲಿ ಮಾಡಿಕೊಂಡು ಗಣಪತಿ ಹೋಮವನ್ನು ನಡೆಸಿ ಈಗ ಮುಹೂರ್ತ ಕಾಲದಲ್ಲಿ 3 ಧರ್ಮದ ಎಲ್ಲರೂ ಒಟ್ಟು ಸೇರಿಕೊಂಡು ವಿಶೇಷವಾಗಿ ಈ ಉದ್ಘಾಟನೆಯನ್ನು ಮಾಡಿದ್ದೇವೆ. ಆದ್ದರಿಂದ ಜನತಾ ಸೇವೆಗೆ ಜನಾರ್ದನ ಸೇವೆ ಅಂತ ಹೇಳ್ತಾರೆ ಧರ್ಮದಲ್ಲಿ. ಖೈರುನ್ ನಾಸಿ ಅಂಫಅಹುಂ ಲಿನ್ನಾಸ್. The best of the people, he is the most beneficial to people. That's the first hadith. Then second hadith, Sayyidul Qawmi Khadimuhum. The leader of a group, he is a servant of them. So, in this moment, I would like to address me and to all you. We have to follow this both hadith. We have to serve the people, and we should be the beneficial to others. Inshallah, wish you all the best. Allah will bless you always. Assalamu alaikum wa rahmatullah. ಈ ಪೊರ್ತು ಅಟನಿಮಾಲ್ತಿನ ಸಭೆಲೇಸ್ಟ್ ಪಾತೆರ್ನ ಹಿರಿಯ ಕಾಂಗ್ರೆಸ್ಸಿಗರು ಇಬ್ರಾಹಿಂ ಕೋಡಿಜಾಲ್ ಮಾತಾ ಧರ್ಮದಕ್ಲೆನು ಸಮಾನವಾದ ಗೌರವಿಸಾದು ಸಮಾನವಾದ ದುಂಬು ಪೋಪಿನವು ಕಾಂಗ್ರೆಸ್ನ ಧರ್ಮ ಪಂಡ ತೆರಿಪಾಯರು. ಫರೀದರವರು ಇರ್ಬೋದು, ಈಗಿನ UT ಖಾದರ್ ಅವರು, ಇವರೆಲ್ಲರೂ ಕೂಡ ಎಲ್ಲ ಧರ್ಮರವರನ್ನು ಸಮಾನತೆಯಿಂದ ಕಾಣ್ತಾ ಇರುವ ನಾಯಕರು. ಆದ್ದರಿಂದ
ಕಾಂಗ್ರೆಸ್ಸಿನ ನೈಜ ನಾಯಕರು ಅಂತ ನಾವು ಕರಿಬೋದು. ಆದ್ದರಿಂದ ಇವತ್ತು ಸದಾಶಿವ ಉಳ್ಳಾಲ್ರವರಿಗೆ ನಾನು ಭಾಳ ಹೆಮ್ಮೆ ಪಡ್ತೇನೆ ಅವರ ಬಗ್ಗೆ. ಯಾತಕ್ಕಂತ ಹೇಳಿದರೆ ಅವರ ಧರ್ಮದ ಗುರುನಾರಾಯಣರು ಸಂದೇಶ ಕೊಟ್ಟಿದ್ದಾರೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಮಹಾತ್ಮ ಗಾಂಧಿಯವರು ಪ್ರಾರ್ಥನೆ ಮಾಡ್ತಿದ್ದರು, ಈಶ್ವರ್ ಅಲ್ಲ ತೇರೋ ನಾಮ್ ಸಮುಖ ಸನ್ಮತಿ ಇದೆ ಭಗವಾನ್. ಹೇಗಿದೆ ಅಂತ ಹೇಳಿದರೆ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ಕ್ಷೇತ್ರದ ಜನತೆಯ ಆಗು ಹೋಗುಗಳ ಬಗ್ಗೆ, ಕ್ಷೇತ್ರದ ಜನತೆಯ ಕುಂದುಕೊರತೆಗಳ ಬಗ್ಗೆ ಸಂಬಂಧಪಟ್ಟ ಬ್ಲಾಕ್ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ನಾವು ಇರ್ಬೋದು, ಎಲ್ಲರೂ ಕೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಕೊಡುವ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವ ಖಾದರ್ ಅವರಂಥ ಒಬ್ಬ ಒಳ್ಳೆಯ ಯುವಕ ನಮಗೆ ಸಿಕ್ಕಿದ್ದು ನಮ್ಮೆಲ್ಲರ ಭಾಗ್ಯ. ನಾವು ಆದ್ದರಿಂದ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು. ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡಬೇಕು. ನಾಡ್ದು 18ನೇ ತಾರೀಕಿಗೆ ನಮ್ಮ 17ನೇ ತಾರೀಕಿಗೆ ನಾವು ನಡೆಯುವ ಸಮಾವೇಶದಲ್ಲಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಶಕ್ತಿಯನ್ನು ಕೊಡಬೇಕಂತ ವಿನಂತಿ ಮಾಡಿ, ಮಾತೆರೆಲ್ಲ ಒಂಜೇ ರೀತಿಡು ತೂವೊಂದು ಗೌರವಿಸಾವೊಂದು ಮಾತಾ ಧರ್ಮಲ್ನ ಗೌರವಿಸಾವನವು ಕಾಂಗ್ರೆಸ್ದ ರೀತಿ ನೀತಿ ಪಣದು ಕೆಪಿಸಿಸಿ ಕಾರ್ಯದರ್ಶಿ ಪದ್ಮರಾಜ್ ಆರ್ ತಿಳಿಪಾಯರು. ಉಳ್ಳಾಲ ಕ್ಷೇತ್ರ ಯಾವಾಗಲೂ ಸರ್ವಧರ್ಮೀಯರನ್ನು, ಸರ್ವ ಜಾತಿ ಜನಾಂಗದವರನ್ನು ಒಟ್ಟಿಗೆ ಪ್ರೀತಿಸುವಂಥ ಒಂದು ಊರು ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಕ್ಷೇತ್ರ ಈ ಹಿಂದಿನಿಂದಲೂ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ, ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಏನು ಮಾತಾಡೋದಿಲ್ಲ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ ಬಹಳಷ್ಟು ಗೌರವ ಇಟ್ಕೊಂಡಿದ್ದರಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಇದ್ದೇವೆ. ಈ ಪಕ್ಷಕ್ಕೆ ಇಲ್ಲಿ ಒಳ್ಳೆಯ ರೀತಿಯ ಒಂದು ಲೀಡನ್ನು ಯಾವಾಗಲೂ ತಂದು ಕೊಡ್ತಾ ಇದ್ದಾರೆ. ಈಗ ಇಲ್ಲಿಯ ಶಾಸಕರಾಗಿದ್ದವರು ಒಬ್ಬರು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿರುವಂಥದ್ದು, ಅದು ನಿಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ನಾಡಿದ್ದು ನಡೆಯುವಂಥ ಸಮಾವೇಶದಲ್ಲಿ ನಾವು ಲಕ್ಷಾಂತರ ಮಂದಿ ಸೇರಿ ನಮ್ಮ ಯೂನಿಟಿಯನ್ನು ತೋರಿಸಿಕೊಡುವಂಥ ಅಗತ್ಯ ಇದೆ. ಆದ್ದರಿಂದ ನೀವೆಲ್ಲರೂ ಈ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಿದ್ದೀರಿ, ಖಂಡಿತವಾಗ್ಲೂ ಇದನ್ನು ಯಶಸ್ವಿಗೊಳಿಸ್ತೀರಿ ಅನ್ನುವಂಥ ಭರವಸೆ ನನಗಿದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಹಾಗೆ ಇವತ್ತು ನೂತನ ಕಚೇರಿ ಉದ್ಘಾಟನೆಗೊಂಡಿದೆ. ಇದರಿಂದ ನಮ್ಮ ಪಕ್ಷದ ಏನು ಕಾರ್ಯಕ್ರಮಗಳಿದೆ ಇದು ಪ್ರತಿಯೊಬ್ಬರಿಗೆ ಇದನ್ನು ತಲುಪಿಸುವಂತ ಕೆಲಸ ಇಲ್ಲಿಂದ ಖಂಡಿತವಾಗಿ ಆಗುತ್ತೆ ಅಂತ ಹೇಳುತ್ತಾ ನನಗೆ ಹಿರಿಯ ಕಾಂಗ್ರೆಸ್ಸಿಗರು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಹರ್ಷರಾಜ್ ಮುದ್ಯರೆಗೆ ಈ ಪೊರ್ತು ಅಭಿನಂದನೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಶ್ರೀಮತಿ ಮಮತಾ ಗಟ್ಟಿ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿಕೆ ಸುಧೀರ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಉಳ್ಳಾಲ ನಗರಸಭಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಮೊಹಮ್ಮದ್ ಮುಸ್ತಾಫಾ, ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ಕೋಟೆಕಾರ್ ಕೆಳಗಿನ ಗುತ್ತು, ಉಳ್ಳಾಲ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಚಂದ್ರಿಕಾ ರೈ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವಕ್ತಾರರು ಫಾರೂಕ್ ಉಳ್ಳಾಲ್ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್ ಲೇಸ್ದ ಗುರ್ಕಾರ್ಮನ್ನು ವಹಿಸಿದ್ದು ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡರು. ಉಳ್ಳಾಲ ಬ್ಲಾಕ್ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಸೊನ್ನೆ ಸಂದಾಯರು. ತೊಕ್ಕೋಟು ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಮುತಾಲಿಕೆಡು ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿ ವಟಾರದ ಸುತ್ತಮುತ್ತ ಪರಿಸರಡು ಶ್ರಮದಾನ ಐತಾರ ನಡಪಾಯರು. ನರಮಾನಿ ಸಿರಿವಂತೆ ಆಂಡಲ ಬಡವೆ ಆಂಡಲ ಕಡೇತ ಜಾಗೆ ರುದ್ರಭೂಮಿಯೇ ಒಂದು ದೇವಭೂಮಿ ಇಂದತ ಸ್ವಚ್ಛತೆ ಬೇಲೆ ಪವಿತ್ರ ಬೇಲೆ ಪಂಪನ ನೆಟ್ಟಡು ಚೆಂಬುಗುಡ್ಡೆ ಹಿಂದೂ ರುದ್ರಭೂಮಿದ ವಟಾರಡು ತೊಕ್ಕೊಟ್ಟದ ಶ್ರೀ ಸಾಯಿ ಪರಿವಾರ್ ಟ್ರಸ್ಟ್ ಸೇವಕರು
ಐತಾರ ಕಂಡಿದ್ದು ಸ್ವಚ್ಛತೆ ಬೇಲಿನ ಶುರು ಮಾಡ್ತೇರು. ಬಗೆಟು ಪೊಲಗುನು ಕೊನ್ನ ಸಾಯಿ ಪರಿವಾರ್ ಟ್ರಸ್ಟ್ ಪ್ರವೀಣ್ ಎಸ್ ಕುಂಪಲ ಸಾಯಿ ಪರಿವಾರ್ ಟ್ರಸ್ಟ್ ಮೂಲಕ ಪ್ರತಿ ತಿಂಗುಳ್ಳ ಈ ಒಂಜಿ ರುದ್ರಭೂಮಿಡ್ ಸ್ವಚ್ಛತೆ ದೀವಡು ಪಂಡಿದು ರುದ್ರಭೂಮಿದ ಅಧ್ಯಕ್ಷರು ಚಂದ್ರಹಾಸ ಉಲ್ಲಾಲ್ ಬೊಕ್ಕ ಕಾರ್ಯದರ್ಶಿ ಸಂತೋಷ್ ಕುಮಾರ್ ನಕ್ಲೆನ ಒಂಜಿ ಕಲಕಳಿ ಇತ್ತಂಡು ಸಾಯಿ ಪರಿವಾರ್ ಟ್ರಸ್ಟ್ ಸೇವಕರು ಕಂಡೆ ಆಚಾರ್ಯ ಗಂಟೆಗೆ ಲಕ್ಕದು ಸ್ವಚ್ಛತೆ ಬೇಲೆನು ಮನಪೂರ್ವಕವಾದ ಮಲ್ತದೇರು ಇಂಚಿತ್ತಿ ಬೇಲೆದ ಮುಖೇನ ಸಾಯಿ ಪರಿವಾರ್ ಟ್ರಸ್ಟ್ ಮುಲ್ಪ ಮಾತ್ರ ಅತ್ತಂದೆ ಬೇತೆ ಬೇತೆ ಕಡೆಟ್ಲ ಸ್ವಚ್ಛತೆದ ಬೇಲೆಗೆ ಆದ್ಯತೆ ಕೊರ್ಪುಂಡು ಸೇವಾ ಕಾರ್ಯದೊಟ್ಟಿಗೆ ಸ್ವಚ್ಛತೆಗಳ ಆದ್ಯತೆ ಕೊರೊಂದುಂಡು ಪಂಡದು ತಿರುಪಾಯರು. ಇನಿ ನಮ್ಮ ತೊಕ್ಕೋರ್ದ ಸಾಯಿ ಪರಿವಾರ್ ಟ್ರಸ್ಟ್ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಯನಂಚಿನ ಸಂಸ್ಥೆ ಸಾಯಿ ಪರಿವಾರ್ ಟ್ರಸ್ಟ್ ಇನಿ ನಮ್ಮ ಮಾತೇರ್ನಲ್ಲಿ ಒಂಜಿ ಅಕೇರಿದ ಜಾಗೆ ಪಂಡವು ರುದ್ರಭೂಮಿಗೆ ಅಂಚನೆ ಹತ್ರ ನಮ್ಮ ಏತು ಜೀವನಡ್ ಕೆಲಸ ಕಾರ್ಯ ಮಂತನಲ್ಲ ಆತನ ಸಂಪತ್ತು ಐಶ್ವರ್ಯ ಬೋರ್ ಎತ್ತನಲ್ಲ ಅಕೇರಿಗೆ ಮತ್ತು ಸೇರ್ನಿ ಒಂಜಿ ರುದ್ರಭೂಮಿಗೆ ಪಂಡ ಶವ ಸಂಸ್ಕಾರದ ಜಾಗೆಗೆ ಅಂತಿಮ ಜಾಗೆ ನಮ್ಮ ಅಂಚನೆ ಹತ್ರ ಇನಿ ಈ ಬಾಗಡ್ ಬಾರಿ ಪಿರಾಕದ ಒಂಜಿ ರುದ್ರಭೂಮಿ ಇತ್ತನ ಹಿಂದೂ ರುದ್ರಭೂಮಿ ಇತ್ತನ ಅವು ಚೆಂಬುಗುಡ್ಡೆ ಉಪ್ಪುನಂಚಿನ ಚೆಂಬುಗುಡ್ಡದ ಹಿಂದೂ ರುದ್ರಭೂಮಿ ಈ ಒಂಜಿ ಹಿಂದೂ ರುದ್ರಭೂಮಿಡ್ ಕರಿನ ಮಸ್ತ್ ದಿನದ ಚಲ ಈ ಒಂಜಿ ಸ್ವಚ್ಛತೆದ ಕಾರ್ಯನ ಎಂಕಲ ಮಸ್ತ್ ತಿಂಗಳು ಪಿರಾಕ ದುಂಬು ಎಂಕಲು ಸ್ವಚ್ಛತೆದ ಕಾರ್ಯನ ಸಾಯಿ ಪರಿವಾರ್ ಟ್ರಸ್ಟ್ದ ಮೂಲಕ ಮಲ್ದದ ಇಂಚಿತಿ ಇನ್ನಿತ ದಿನಲ ತೊಕೊಂಡು ಸಾಯಿ ಪರಿವಾರ್ ಟ್ರಸ್ಟ್ದ ಮೂಲಕ ಈ ರುದ್ರಭೂಮಿದ ಆವರಣನ ಪೂರ್ಣ ರೀತಿಡ್ ಸ್ವಚ್ಛ ಮಲ್ಪನ ಕೆಲಸದ ದಿನ ತಾನಿ ಮಾತೆಲ್ಲ ಸೇರುಂದ ಐತಾರ ದಿನ ಏನಿರ್ಬೇಕು ಎಂಕಲ ಒಂಜಿ ಎಂಕಲ ಈ ಒಂಜಿ ರುದ್ರಭೂಮಿದ ಒಂಜಿ ಅಧ್ಯಕ್ಷರ ಅಂಚನೆ ಚಂದ್ರಹಾಸ ಉಲ್ಲಾಲ್ ಅಂಚನೆ ಕಾರ್ಯದರ್ಶಿ ಅಂಚನೆ ಸಂತೋಷ್ ಕುಮಾರ್ ಲಾಕ್ಲ ಒಂಜಿ ಅಕಲ ಕಳಕಳಿತ್ತಂಡು ಈ ಸಾಯಿ ಪರಿವಾರ್ ಟ್ರಸ್ಟ್ದ ಮೂಲಕ ಪ್ರತಿ ತಿಂಗೊಲ್ಲ ಈ ಒಂಜಿ ರುದ್ರಭೂಮಿನ ಸ್ವಚ್ಛತೆ ಒಟ್ಟು ದಯಪಂಡ ಒಂಜಿ ಇಲ್ಲಲು ಮರಣ ಅದು ಒಂಜಿ ದೇಹದ ಅಂತಿಮ ಸಂಸ್ಕಾರಕ್ಕೆ ಈ ಪರಿಸರಕ್ಕೆ ಬಂದಾಗ ದುಃಖಡೆ ಬರ್ಪುನೆ ಆ ಸಂದರ್ಭ ನಮ್ಮ ಪರಿಸರಲ ಸ್ವಚ್ಛತೆ ಇಜ್ಜಿನ ಒಂಜಿ ದುಃಖದೊಟ್ಟೆ ಕೂಡ ನಮಕ್ ನೆಗೆಟಿವ್ ಆದ ತಿಕ್ಕುನ ಜನದ ಈ ಒಂಜಿ ಪರಿಸರ ಸ್ವಚ್ಛ ಇತ್ತಂದ ನಮ್ಮ ರುದ್ರಭೂಮಿ ಸ್ವಚ್ಛತೆ ಇತ್ತು ನಾವು ಒಂಜಿ ಪಾಸಿಟಿವ್ ಎನರ್ಜಿ ಆದಲ್ಲ ತಿಕ್ಕುನು ಆ ನೆಲೆಟ್ ಒಂಜಿ ರುದ್ರಭೂಮಿ ಏಪಲ ಕ್ಲೀನ್ ರುದ್ರಭೂಮಿ ಆದ ದೀಪುನಂಚನ ಕೆಲಸಲ ಎಂಕಲ ಒಂಜಿ ಸಾಯಿ ಪರಿವಾರ್ ಟ್ರಸ್ಟ್ದ ಮೂಲಕ ಮಲ್ಪೋಡು ಪನ್ಪುನಂಚನ ಸಂಕಲ್ಪದ ನೆಲೆಟ್ ಎಂಕಲ ಸಾಯಿ ಪರಿವಾರ್ ಟ್ರಸ್ಟ್ದ ಮಾತ ಜವನೇರ್ ನಕ್ಲ ಒಂಜಿ ಸೇರಿಗೆಡು ಇನ್ನು ಸ್ವಚ್ಛತೆ ಕಾರ್ಯ ಸರಿ ಸುಮಾರು ಕಾಡೆ ಐತಾರದ ಕಾಡೆ ಬಾಕಿದಕ್ಕಲು ಲಕ್ಕು ನಂಜಿನ ಟೈಮ್ ಮತ್ತು ಇಂಕಲ ಸಾಯಿ ಪರಿವಾರ್ ಟ್ರಸ್ಟ್ ಒಂಜಿ ಸೇವಕರ್ನಕ್ಲು ಕಾಡೆ ಆಜರ ಗಂಟೆಗೆ ಹಾಕದು ಬತ್ತದ ಮೂಲು ಸ್ವಚ್ಛತೆ ಕಾರ್ಯಡ್ ತನಕಲ ಮನಪೂರ್ವಕವಾದ ಮಲ್ದದೇರು ವಿಜಿತಿ ಕಾರ್ಯದ ಮೂಲಕ ಈ ಪರಿಸರಡು ನಮ್ಮ ಸಾಯಿ ಪರಿವಾರ್ ಟ್ರಸ್ಟ್ ದುಂಬುಗುಲ ಈ ಮೂಲೊಂದು ತಂದೆ ಬೆತೆ ಕಡೆಟ್ಲ ದೇವಸ್ಥಾನ ಅದು ಪತ್ತದ ಬೆತೆ ಕಾರ್ಯ ಕಡೆಟ್ಲ ಸ್ವಚ್ಛತೆದ ಕಾರ್ಯಕ್ಕೆ ಆದ್ಯತೆ ಕೊರ್ಪುನು ಸೇವಾ ಕಾರ್ಯದ ಒಂಜಿ
ಸೇವಾ ಕಾರ್ಯಕ್ಕೆ ಪ್ರಥಮತ ಆದ್ಯತೆ ಕೊರಲ ಐತೊಟ್ಟು ಸ್ವಚ್ಛತೆದ ಕಾರ್ಯಕ್ರಮಗಳ ಸಾಯಿ ಪರಿವಾರ ಟ್ರಸ್ಟ್ ಏಪಲ ತನ್ನ ಕೆಲಸವನ್ನು ಮಲ್ತೊಂದುಂಡು ಈ ನೆಲೆಟ್ ಇನ್ನಿತ ಇಂಜಿ ದಿನತ್ರಲ್ಲ ಎಂಗಳ ಸಾಯಿ ಪರಿವಾರದ ಮಾತ ತಂಡಲ ಇಕ್ಕ ಏರ್ನಲ ಪುದರ್ ಪಂಪಜಿ ಮಾತಲ ತಂಡ ಐತೊಟ್ಟು ನಮ್ಮ ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿದ ಕಾರ್ಯದರ್ಶಿಯಾದ ಸಂತೋಷ್ ಕುಮಾರ್ಲ ಉಪಸ್ಥಿತಿ ಇರುತ್ತಾರೆ ಕಾಣೆರ್ದ ಎಂಕಲೊಟ್ಟಿಗೆ ಉಪಸ್ಥಿತಿ ಇರುತ್ತಾರೆ ಇಂಚಿತ್ತಿ ಕಾರ್ಯಕ್ರಮ ನನಾತ ಎಂಕಲು ಜೋಡಣೆ ಮಲ್ತೊಂದು ಇಂಥ ಈ ಒಂದು ಸ್ವಚ್ಛತೆದ ಕಾರ್ಯನ ಪೂರ್ಣ ರೀತಿಯಲ್ಲಿ ಹಿಂಗೆ ಹಿಂದೂ ರುದ್ರಭೂಮಿ ಮಲ್ತದ ಅಂಚನೆ ಹತ್ರ ದುಂಬುಗಳ ಈ ನಮ್ಮ ಹಿಂದೂ ರುದ್ರಭೂಮಿಡ್ ಪ್ರತಿ ತಿಂಗೊಲ್ಲ ಪ್ರತಿ ಐತಾರ ಪ್ರಥಮ ಐತಾರದಲ್ಲಿ ಈ ಸ್ವಚ್ಛತೆ ಮಲ್ಪನಂಜನ ಕಾರ್ಯಕ್ಕೆ ಐತ ಅತ್ತಂಡ ಬೆತೆ ಈ ರುದ್ರಭೂಮಿ ನಡಪನಂಚಿನ ಮಾತ ಅಭಿವೃದ್ಧಿ ಕಾರ್ಯಗಳ ಎಂಗ್ಲು ಸಾಯಿ ಪರಿವಾರ ಟ್ರಸ್ಟ್ ಏಪಲ ಉಂಡು ಪನ್ಪನಂಚಿನ ನೆಲೆಟ್ ಇಂಥ ಈ ಕಾರ್ಯಕ್ರಮವನ್ನು ಅಟ್ಟನೆ ಮಲ್ತದ. ಚೆಂಬುಗುಡ್ಡೆ ರುದ್ರಭೂಮಿದ ನಿರ್ವಹಣಾ ಸಮಿತಿ ಉಪಾಧ್ಯಕ್ಷರು ಸಂತೋಷ್ ಪಾತೆರೊಂದು ಸಾಯಿ ಪರಿವಾರ ಟ್ರಸ್ಟ್ಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನಿ ದಾಯಿ ಪಂದು ನಮಕ್ ಕಣ್ಣೆದುರು ತೋಜೊಂದುಂಡು ಮಾತೆರ್ನಲ ಅಂತಿಮ ಯಾತ್ರೆದ ಜಾಗೆಯನ್ನ ಹಿಂದೂ ರುದ್ರಭೂಮಿದ ಪರಿಸರ ಈ ತುಂಜಿ ಪೊರ್ಲುಡೆ ತುಯ್ಯರೆ ತಿಕ್ಕೆರೆ ಕಾರಣ ಸಾಯಿ ಪರಿವಾರ ಟ್ರಸ್ಟ್ ಪಂಡದು ಟ್ರಸ್ಟ್ದ ಸದಸ್ಯರಿಗೆ ಸೊನ್ನೆ ಸಂದಾಯರು ಸಾಯಿ ಪರಿವಾರ ಟ್ರಸ್ಟ್ಗೆ ದಾಯಿಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕದನ್ನು ಬಂದು ಇತ್ತ ನಮ್ಮ ಕಣ್ಣೆದುರಿಗೆ ತೋಜೊಂದುಂಡು ನಮ್ಮ ದಾಲ ಡಿಮಾಂಡ್ ದೀವಂದೇನೆ ನಮ್ಮ ದಾಲ ಅಕ್ಲಿನ ಲೆಪ್ಪಂದೇನೆ ಅಕಲು ಪ್ರತಿ ತಿಂಗೊಲ್ಲ ಎಂಕಲ್ಡ ಬತ್ತದಕ್ಕೆ ಏನೊಂದು ಪೇರು ದಾದ ಬೇಲೆಂಡು ಪನ್ಲೆ ಪನ್ಲೆ ಎಂಕ್ಲಿ ಭಾರಿ ಒಂಜಿ ಖುಷಿದ ವಿಷಯ ಪೂರ್ಣ ಅಂತಿಮ ಯಾತ್ರೆದ ಜಾಗ ಆಯ್ನ ಈ ಹಿಂದೂ ರುದ್ರಭೂಮಿದ ಈ ಪರಿಸರನು ಈತೊಂಜಿ ಪೊರ್ಲುಡು ನಮ್ಮ ತೂವೇರ ತಿಕ್ಕೊಡುಂದಾಂಡ ಐಕ್ ಮೇಯ್ನ್ ಕಾರಣ ನಮ್ಮ ಸಾಯಿ ಪರಿವಾರ ಟ್ರಸ್ಟ್ ಐತ ಸರ್ವ ಸದಸ್ಯರಿಗಳ ಯಾನು ನಮ್ಮ ಊರದ ಬಕ್ಕ ಸ್ಮಶಾನದ ಸಮಿತಿದ ಪರವಾದ ಎನ್ನ ತುಂಬು ಹೃದಯದ ಧನ್ಯವಾದನೆ ಅಕ್ಲೆ ಕೊರ್ಪಾನು ಅಕ್ಲೆಗೆ ಆ ದೈವ ದೇವೇರು ನನಾತ್ ಶಕ್ತಿ ಕೊರ್ದು ನನಾತ್ ಊರು ಗಡ್ಡೆ ಅಪ್ಪನಂಚಿಂತ ಮಸ್ತ್ ಬೇಲೆಲ್ಲ ಅಕಲ್ಡ ಆವಡು ಪಂದಿಯಾನು ನಟ್ಟೊಂದು ಆ ಸಾಯಿ ಪರಿವಾರ ಟ್ರಸ್ಟ್ ಸರ್ವ ಸದಸ್ಯರಿಗಳ ನನ್ನೋರ ಯಾನು ಉಡಲು ದಿಂಜಿನ ಧನ್ಯವಾದಗಳನ್ನು ಕೊರಂದುಲ್ಲ ಯಾನು ಹಿಂದೂ ರುದ್ರಭೂಮಿ ನಿರ್ವಹಣಾ ಸಮಿತಿದ ಪರವಾದ ಬಕ್ಕ ಊರದ ಸರ್ವ ಸಮಿತಿ ಸದಸ್ಯರನ್ನ ಪರವಾದಲ್ಲ ಊರದ 10 ಜನಕಲ ಪರವಾದರೆ ಯಾನು ಅಕ್ಲೆಗೆ ಆ ದೈವದೇವರ ನಟ್ಟೊಂದು ಅಕ್ಲೆ ನನಾತ್ ಆಯುರವರೆಗೆ ಆಯುಷ್ಯ ಕೊರ್ದು ಈ ಸೇವೆ ಮನ್ಪನಂಚಿಂತ ಕಾರ್ಯ ನನಾತ್ ದುಂಬುಗು ಹೋದು ಇಡೀ ದೇಶಗ ಅಕ್ಲ ಪುದರ್ ಪಸರಿಸಡು ಪಂದಿಯಾನು ಕೇನೊಂದು ಹಿಂದೂ ರುದ್ರಭೂಮಿದ ನಿರ್ವಹಣಾ ಸಮಿತಿ ಅಧ್ಯಕ್ಷರು ಚಂದ್ರಹಾಸ ಉಲ್ಲಾಲ್, ಕಾರ್ಯದರ್ಶಿ ಸಂತೋಷ್ ಕುಮಾರ್, ಸಾಯಿ ಪರಿವಾರದ ಶ್ರಮದಾನ ಸಂಚಾಲಕರು ಶವಿತ್ ಉಚ್ಚಿಲ್, ಸೇವಕರು ಪುರುಷೋತ್ತಮ ಕಲ್ಲಾಪು, ಶೈಲೇಶ್ ಸೇವಂತಿಗುತ್ತು, ಕುಶಲ್ ರಾಜ್ ತೊಕ್ಕೊಟ್ಟು, ಹಿತೇಶ್ ಉಲ್ಲಾಲಬೈಲ್, ಪ್ರೀತಂ ಶೆಟ್ಟಿ ಮಾಡೂರು, ನಾರಾಯಣ ಬಿ, ಪ್ರವೀಣ್ ಸುವರ್ಣ ಜಪ್ಪಿನಮಗಿರು, ತಾರನಾಥ ತೊಕ್ಕೊಟ್ಟು, ಅಶೋಕ್ ಉಚ್ಚಿಲ್, ಪ್ರಜ್ವಲ್ ಕುತ್ತಾರ್, ಶೇಖರ್ ಗಾಂಧಿನಗರ, ನೀಕ್ಷಿತ್ ಅಂಚನ್ ಕಾಪಿಕಾಡು, ಸೂರ್ಯ ಕುಂಪಲ, ಪ್ರವೀಣ್ ಕೊಲ್ಯ, ಶಿವರಾಮ ಗಟ್ಟಿ, ವಿನೋದ್ ಕಾಪಿಕಾಡ್ ಶ್ರಮದಾನಡು ಪಾಲ್ಪಡೆದಿದ್ದರು. ಉಳ್ಳಾಲ ಕಾಪಿಕಾಡ್ ಗಾಂಧಿನಗರ ಬಾಬುಸ್ವಾಮಿ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಅಂಗವಾದ ಐತಾರ ಮಹಿಳಾ ಸಮಿತಿ ರಚನೆ ಮಲ್ತೇರು. ಮಹಿಳಾ ಸಮಿತಿದ ಅಧ್ಯಕ್ಷರಾದ ಶ್ರೀಮತಿ ವಿದ್ಯಾ ದೇವದಾಸ್, ಗೌರವ ಅಧ್ಯಕ್ಷರಾದ ಗಿರಿಜಾ ಕೃಷ್ಣ ಉಳ್ಳಾಲ್, ಉಪಾಧ್ಯಕ್ಷರಾದ ಪೂರ್ಣಿಮಾ, ಪವಿತಾ, ಹೇಮಾ, ಪ್ರಧಾನ ಕಾರ್ಯದರ್ಶಿಯಾದ ಶ್ರುತಿಕಾ, ಶಶಿಕಲಾ ಶೆಟ್ಟಿ, ಪ್ರತಿಭಾ ರಿತೇಶ್, ಕಾರ್ಯದರ್ಶಿಯಾದ ಸುಹಾಸಿನಿ, ಅನಿತಾ, ವನಿತಾ, ಗೌರವ ಸಲಹೆಗಾರರಾದ ಇಂದಿರಾ, ನಿರ್ಮಲಾ ಕುഞ്ഞമ്പು, ಜಯ, ಪ್ರಧಾನ ಸಂಚಾಲಕರಾದ ಸುಮಿತ್ರಾ ರಾಜ್ಕುಮಾರ್, ಸಹ ಸಂಚಾಲಕಿಯಾದ ಮಂಜುಳಾ, ಸುಮಿತ್ರಾ, ಆಶಾ ಆಯ್ಕೆಯಾಯಿರು. ಉಳ್ಳಾಲ ಕಾಪಿಕಾಡ್ ಗಾಂಧಿನಗರ ಬಾಬುಸ್ವಾಮಿ ದೈವಸ್ಥಾನದ ಗುರಿಕಾರ್ಯರು ರಾಜ್ಕುಮಾರ್, ಆಡಳಿತ ಸಮಿತಿ ಅಧ್ಯಕ್ಷರು ಸಂದೀಪ್ ಉಳ್ಳಾಲ್, ಉತ್ಸವ ಸಮಿತಿ ಅಧ್ಯಕ್ಷರು ಸುರೇಶ್ ಭಟ್ನಗರ, ಪ್ರಧಾನ ಕಾರ್ಯದರ್ಶಿ ರವಿಶಂಕರ್ ಸೋಮೇಶ್ವರ, ಹೊರೆಕಾಣಿಕೆ ಸಮಿತಿದ ಪ್ರಧಾನ ಸಂಚಾಲಕರು ಭಗವಾನ್ ದಾಸ್, ಸಾಂಸ್ಕೃತಿಕ ಸಮಿತಿದ ಪ್ರಧಾನ ಸಂಚಾಲಕರು ಆನಂದ ಶೆಟ್ಟಿ, ರಾಜು ಕ್ಯಾಟರಿಂಗ್ದ ಮಾಲಕರು ರಾಜೇಶ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಈ ಪೊರ್ತು ಪಾತೇರ್ನ ಮಹಿಳಾ ಸಮಿತಿದ ಗೌರವ ಅಧ್ಯಕ್ಷರು ಗಿರಿಜಾ ಕೃಷ್ಣ ಉಳ್ಳಾಲ್, ಬಾಬುಸ್ವಾಮಿ ದೈವಸ್ಥಾನದ ಬ್ರಹ್ಮಕಲಶೋತ್ಸವ ತಂಕ್ಲೆಗು ಸುವರ್ಣ ದಿನ. ಮಾತಾ ಭಕ್ತರು ತನು ಮನ ಧನರ್ದು ಸಹಕಾರ ಕೊರ್ಲೆ ಬ್ರಹ್ಮಕಲಶನ ಯಶಸ್ವಿ ಮಲ್ಪುಲೆ ಪಂಡದ ಕೇನುಂಡೇರು. ಕಾಪಿಕಾಡ್ದ ನಾಗರಿಕರನ್ನ ಜೀವನೋಡು ಎಂಕ್ಲೆಗೆ ಬಾರಿ ಮಲ್ಲ ಒಂಜಿ ಗೋಲ್ಡನ್ ಒಂಜಿ ಡೇ ಆದ ಮುಂದೆ ಬೈದನು ಎಂಕಲ್ನ ಚಿನ್ನದ ಒಂಜಿ ದಿನ ಅಂದು ಈ ಒಂಜಿ ಸಭೆ ಎಂಕಲು ವಿಷಯಕ್ಕೂ ಮುಕ್ತ ಬಾಬುಸ್ವಾಮಿನ ಒಂಜಿ ಬಾರಿ ಮಲ್ಲ ಒಂಜಿ ಬ್ರಹ್ಮಕಲಶದ ಒಂಜಿ ಕಾರ್ಯಕ್ರಮಕ್ಕೂ ಮೂಲು ಜೈದೇರು ಮೂಲು ಮಾತೇರ್ಲ ಬತ್ತದು ಎಂಕ್ಲೆನ ಈ ಒಂಜಿ ಕ್ಷೇತ್ರವು ಮಾತೇರ್ಲ ಅಕಲ್ನ ತನು ಮನ ಧನ ಸಮೇತ ಮಾತಾ ಮೂಲು ಬತ್ತದು
ಭಾರಿ ಒಂಜಿ ಎಂಕ್ಲೆಗ್ ಒಂಜಿ ಸಹಕಾರ ಕೊರೊಂದುಲ್ಲೇರು. ಇಂದಕ್ಕೆ ಎಂಕ್ಲು ಭಾರಿ ಮಾತೆರ್ಲ ಈ ಕಾಪಿ ಕಾಡ್ದ ಎಂಕ್ಲು ನಿವಾಸಿಲು ಅಕ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಯಿನ ಒಂಜಿ ಧನ್ಯವಾದ ಸುರುಕೆಯನ್ನು ಕೊರೊಂದುಲ್ಲೆ ದಯಪಂಡ ಅಕ್ಲು ಇಜ್ಜೆರಡ ಎಂಕ್ಲು ಮೂಲು ಬಡ ಒಂಜಿ ಕುಟುಂಬದ ಒಂಜಿ ಏರಿಯಂದು ಮೂಲು ಮಾತೆರ್ಲ ಬತ್ತದು ಮಾತಾ ಬೈದೇರು ಬತ್ತದು ಎಡ್ಡ ರೀತಿಯ ಎಂಕ್ಲಿಗೆ ಸಹಕಾರ ಕೊಡ್ತೀರಿ ಅಂಚನೆ ಇನಿ ಎಂಕ್ಲನ ಮಹಿಳಾ ಒಂಜಿ ಮಾತೃ ಒಂಜಿ ಘಟಕ ಮೂಲೊಂಜಿ ಸ್ಥಾಪನೆ ಉಂಡು ಮೂಲು ಮಾತೆರ್ಲ ಒರಿ ಹತ್ತೊಂದು ದಾಲಜ್ಜಿ ಮಾತೆರ್ಲ ಬೈದೇರು ಬತ್ತದು ಇನಿ ಎಂಕ್ಲು ನನ್ನ ದುಂಬುಗ ಆಪಿನಂಚಿನ ಕಾರ್ಯಕ್ರಮ ಹಿಂದಿಂತ ಕಾರ್ಯಕ್ರಮಲೇನು ಮೂಲು ಮಾತೆರ್ನಲ ಸಹಕಾರೋಡು ಮುಂದುವರಿಸಿದ್ದು ಎಂಕ್ಲಿಗೆ ಯಶಸ್ವಿ ಆದ ಮೂಲು ಮಲ್ಪೊಡು ಬಂಡದು ಮಾತಾಡಲು ಎಂಕ್ಲು ನಟೊಂದ ಮಾತೆರ್ಲ ಬತ್ತದು ನೆಕ್ ಓಡಾಯಿನ ಆಕಲ್ನ ಒಂಜಿ ಹೃತ್ಪೂರ್ವಕವಾಯಿನ ಒಂಜಿ ಸಹಕಾರನು ಒಂದು ಕೃಪ ಪಂಪಿನ ಎಂಕ್ಲಿಗೆ ಭಾಷೆಲ ಕೊಡ್ತೀರು ಮಾತೆರೆಗ್ಲ ದೇವರು ಆ ಬಬ್ಬುಸ್ವಾಮಿ ಎಂಕ್ಲೇನು ಮಾತೆರೆಲ್ಲ ಎಡ್ಡ ರೀತಿ ಬಂತದ್ದು ಈ ಒಂಜಿ ಕ್ಷೇತ್ರವು ಏರ್ ಮತ ಬೆನೊಂದುಲ್ಲೇರು ಏರ್ ಮತ ಬೆಂತೇರು ಏರ್ ಮತ ಕೊರ್ತೇರು ಮಾತೆರೆಗ್ಲ ಅಕ್ಲೆಗೆ ಆಯುರಾರೋಗ್ಯ ಸುಖ ಸಂಪತ್ತು ಸೌಭಾಗ್ಯನ ಕೊರ್ದು ಸದಾಕಾಲ ಅಕ್ಲೇನು ಈ ಕಾರ್ಯಕ್ರಮನು ಆದುಲ ಐಡ್ದ ಬಕ್ಕಲ ಅಕಲ್ನ ಕುಟುಂಬ ಸಂಸಾರ ಮಾತ ಎಡ್ಡ ಅವಡು ಬಂದು ಇನಿದ ಈ ಒಂಜಿ ಶುಭ ದಿನಟು ಯಾನು ಎಂಗಳ ಮಾತ ಮಹಿಳೆಯರನ್ನ ಪರವಾದ ಮೂಲು ಯಾನು ಒಂಜಿ ನಟೋನು. ಮಹಿಳಾ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ವಿದ್ಯಾ ದೇವದಾಸ್ ಕಾರ್ಯಕ್ರಮಕ್ಕೆ ಮಾತಿರಲ್ಲ ಸಹಕಾರಕ್ಕೆ ನುಂಡೇರು. ಮಹಿಳಾ ಸಮಿತಿದ ಸೇರ್ತೊಂದು ಅಧ್ಯಕ್ಷರಾದ ಮಂತಿದೇರು ಅಂಚ ಮಾತಾ ಮಹಿಳಾ ಸಮಿತಿದ ಕಾರ್ಯ ಸಮಿತಿದಕ್ಕೆಲ್ಲ ಮಾತೆಲ್ಲ ಸೇರಿದು ಎನ್ನೊಟ್ಟಿಗೆ ಸಹಕಾರ ಕೊರಡು ಬಂದು ಏನೊಂದು ಕೆಲಸ ಮಾಡ್ತಾರೆ ಅಂಚನೆ ದೇವರ ಆಶೀರ್ವಾದ ಇರ್ತದೆ ಒಂದು ದೇವರ ಹತ್ರ ಬೇಕು ಇರ್ತದೆ ಒಂದು ಈ ಕಾರ್ಯಕ್ರಮ ಕೊರ್ಲೋಡು ಮಲ್ಪರೆ ದೇವನ ಶಕ್ತಿ ಎಂಕ್ ಕೊರಡು ಬಂದು ಯಾನ್ಕಿ ಬೊಕ್ಕ ಮಾತಿನ ಸಹಕಾರ ಎಂಕ್ ಓಡಿ ಬಂದು ಯಾನ್ಕಿ ಈ ಮೂಲಕ. ಪ್ರಧಾನ ಕಾರ್ಯದರ್ಶಿ ಪ್ರತಿಭಾ ರಿತೇಶ್ ಪಾತಿರೊಂದು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಪೊಂಜೂರಿನ ಪಾತ್ರ ಮುಖ್ಯ ಪಂಡದ ಆಡಳಿತ ಸಮಿತಿದಾಗಲು ತೆರಿಪಾಯನಿರ್ದು ನಮ್ಮ ಹೆಚ್ಚಿನ ಪೊಂಜೋಡು ಕಾರ್ಯಕ್ರಮದ ಪಾಲ್ಪಡೆದು ಸ್ವಯಂ ಸೇವಕರಾದ ಬೇಲೆ ಮಲ್ಪ ಪಂಡ ತೆರಿಪಾಯರು. ಬಬ್ಬುಸ್ವಾಮಿ ದೇವಸ್ಥಾನದ ಇಂದು ಪುನರ್ನಿರ್ಮಾಣದ ಒಂದು ಪ್ರತಿಷ್ಠೆಯ ಒಂದು ಮೀಟಿಂಗ್ ಇವತ್ತು ನಡೆದು ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವೆಂದು ಆಡಳಿತ ಸಮಿತಿಯವರು ನಮಗೆ ಹೇಳಿದ ಕಾರಣ ನಾವು ಆದಷ್ಟು ಮಹಿಳೆಯರನ್ನು ಇಲ್ಲಿ ಸೇರಿಸಿದ್ದೇವೆ. ನಾನು ಅವರಲ್ಲಿ ಬೇಡುವುದು ಏನಂದರೆ ಎಲ್ಲರೂ ಕಾರ್ಯಕ್ರಮದಲ್ಲಿ ಅವರಿಗೆ ಅವರ ಸಹಕಾರವನ್ನು ನೀಡಿ ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕನಕಳೆಯ ವಿನಂತಿಯನ್ನು ಮಾಡಿಕೊಳ್ಳುತ್ತಿದೆ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ನೂತನ ದಿನದ ಸಂಧ್ಯಾ ಭಜನೋತ್ಸವ ಬುಧವಾರ ನಡೆದಲು. ಶ್ರೀಮತಿ ನಮೃತ ಬೊಕ್ಕ ಹರೀಶ್ ಕನೀರ್ತೋಟ, ಶ್ರೀಮತಿ ಜಲಜಾಕ್ಷಿ ಬೊಕ್ಕ ಅಮರ್ನಾಥ್, ಕುಮಾರಿ ಮೇಘಶ್ರೀ ಮಾಡೂರು, ಶ್ರೀಮತಿ ರಶ್ಮಿತಾ ಬೊಕ್ಕ ಕಿರಣ್ ಕುಂಪಲ, ಶ್ರೀಮತಿ ಗೀತಾ ಬೊಕ್ಕ ಸುಂದರ್ ಸೋಮೇಶ್ವರ, ಶ್ರೀಮತಿ ಅಮಿತಾ ರೋಹಿತ್ ವಿ ಕುಲಾಲ್ ಕೊಲ್ಯ, ಶ್ರೀಮತಿ ಮಲ್ಲಿಕಾ ಬೊಕ್ಕ ಮಹೇಶ್ ಕುಲಾಲ್ ಕೊಲ್ಯ, ಶ್ರೀಮತಿ ಸಚಿತಾ ಬೊಕ್ಕ ಸತೀಶ್ ಚಿತ್ರಾಂಜಲ್ ನಗರ, ಶ್ರೀಮತಿ ಪ್ರಮೀಳಾ ಬೊಕ್ಕ ಯಶವಂತ್ ಹನುಮಾನ್ ನಗರ,
ಶ್ರೀಮತಿ ಆಶಾಲತಾ ಬೊಕ್ಕ ನವೀನ್ ನಿಸರ್ಗ ಲೇಔಟ್, ಶ್ರೀಮತಿ ವನಜಾಕ್ಷಿ ಬೊಕ್ಕ ಸದಾಶಿವ ಹನುಮಾನ್ ನಗರ, ಶ್ರೀಮತಿ ಧನ್ಯಾ ಬೊಕ್ಕ ದೀಪಕ್ ಬೇಬಿ ದಿಯಾ ಕುಂಪಲ ತುಡರ್ ಬೆಳಗಾದು ನೂತನ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. ಕುಂಪಲ ಚಿತ್ರಾಂಜನ್ ನಗರ ಶ್ರೀ ವಾಸುಕಿ ನಾಗಬ್ರಹ್ಮಸ್ಥಾನದ ಭಕ್ತ ವೃಂದದಕ್ಲು ನೂತನ ದಿನದ ಭಜನಾ ಸೇವೆ ನಳಪಾತ್ ಕೊರಿಯರು.